ದೇವಸ್ಥಾನ ಶ್ರದ್ಧಾ ಕೇಂದ್ರಲು ಸಾರ್ವಜನಿಕರು ಸೇರಿನಂಚಿನ ಜಾಗೆಯನ್ನು ಶುದ್ಧ ಮಲ್ಪನ ಸ್ಯಾನಿಟೈಸರಿಂಗ್ ಸೇವೆಯನ್ನು ಕೊರ್ಪುನ ಶ್ರೀ ಶಬರಿ ಪ್ರಾಡಕ್ಟ್ ದ ಸುರುತ ಸೇವೆ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಅಪ್ಪನ ಸಾನ್ನಿಧ್ಯಡ್ ಶುಕ್ರವಾರ ಕಾಂಡೆ ಉದಿಪನ ಲೇಸ್ತೊಟ್ಟಿಗೆ ಶುರುವಾಂಡು ಕೊರೋನಾ ದಂಚಿನ ಮಾರಕ ವೈರಾಣುಲದ ನಿಯಂತ್ರಣಗಾದು ಸರಕಾರದ ನಿಯಮಾವಳಿಗಳ ಪ್ರಕಾರ ಸಾರ್ವಜನಿಕರು ಸೇರಿನ ಜಾಗೆಲೆನು ಪರಿಶುದ್ಧವಾದ ರೋಗಾಣು ಮುಕ್ತವಾದ ದಿಯೋಡಾತಲು ಇಂಚಿತಿ ಜಾಗೆಲೆನು ಸ್ಯಾನಿಟೈಸರಿಂಗ್ ಮಲ್ಪನ ಮರ್ದು ಸಿಂಪರಣೆ ಮಲ್ಪನ ಕುಡ್ಲದ ಶ್ರೀ ಶಬರಿ ಪ್ರಾಡಕ್ಟ್ ದ ಮಾರುಕಟ್ಟೆ ಸೇವೆದ ಉದಿಪನ ಬೊಕ್ಕ ಇದೆತ ಸುರುತ ಸೇವೆಯನ್ನು ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅಟಣೆ ಮಲ್ದಿದ್ದಾರೆ. ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಪ್ರಧಾನ ಅರ್ಚಕರು ವೇದಮೂರ್ತಿ ಶ್ರೀ ಗಣೇಶ್ ಭಟ್ರು ದೇವರ ಸಾನ್ನಿಧ್ಯಡ್ ವಿಶೇಷ ಪ್ರಾರ್ಥನೆ ಸಂದಾದ ಶಬರಿ ಪ್ರಾಡಕ್ಟ್ ದ ಪಾಲುದಾರರು ಸರ್ವಶ್ರೀ ಜಗದೀಶ್ ಶೇನವ, ರಾಜೇಶ್ ಶೆಟ್ಟಿ, ಅಜಿತ್ ಶೆಟ್ಟಿ ಬೊಕ್ಕ ಸುಧಾಕರ್ ಪುಂಜರೆಗೆ ಪ್ರಸಾದ ಕೊಡ್ದು ಶುಭ ಹಾರೈಸಿರು. ದೂರ ಮಲ್ಪರಿಗೋಸ್ಕರವಾದ ದೇವರನ್ನ ಸನ್ನಿಧಾನ ಮತ್ತು ಜನಗಳಿಗೆ ದೇವರ ದರ್ಶನ ಮಾಡ್ತಾರೆ ಐಕ ಅವಕಾಶಗೋಸ್ಕರವಾದ ಅಂಚಿತ್ನ ದೋಷಗಳು ಅತಂಡ ಅಂಚಿತ್ನ ಕ್ರಿಮಿಗಳು ನಮ್ಮ ಜಾಗಕ್ಕೆ ಬರಬಲ್ಲ ಅವು ದೂರ ಆದಿ ಭಕ್ತ ಜನಗಳಿಗೆ ಆ ತಲಪಾಡದಪ್ಪನ ಸನ್ನಿಧಾನ ಬರ್ತದೆ ಅದನ್ನ ದರ್ಶನ ಪಡೆದು ಅಕ್ಕಳನ್ನ ಕಷ್ಟವನ್ನು ಪರಿಹಾರ ಮತ್ತು ಕೊರ್ಪಂಚಿದ ಅವಕಾಶ ಆವಡು ಈಗ ಸರಕಾರದ ಆಜ್ಞೆ ಉಂಟು ನಮಗೆ ಸ್ಯಾನಿಟೈಸರ್ ಕೊಡುವ ಆಜ್ಞೆ ಉಂಟು ಐತ ಪರಿಪಾಲನೆಗೋಸ್ಕರವಾದಿ ಈಗ ಓಡಾಂಚಿತ್ನ ಯಂತ್ರನ ಅವಶ್ಯಕತೆ ನಮ್ಮ ಊರಿಗಿತ್ತು ಐಕೆ ನಮ್ಮ ಊರ್ದ ಅಂಚನೆ ಅದಕ್ಕೆ ಸೇರೊಂದು 4-5 ಜನ ಸೇರಿದು ಆ ಕರ್ತವ್ಯ ಪ್ರವೃತ್ತಿ ಮಾಡ್ತಂದು ಈಗ ಪ್ರಾರಂಭ ಮಲ್ಪನಾಗ ತಲಪಾಡದಪ್ಪನ ಸನ್ನಿಧಾನ ಪ್ರಾರ್ಥನೆ ಮಾಡ್ತಂದು ಅವ್ರನ್ನ ಅಪ್ಪಣೆ ಪಡೆದು ಆ ಮಿತ್ತದ ಕೆಲಸಗೂ ಆಕಲನ್ನ ಉದ್ಯೋಗಕ್ಕೂ ಆವಡೆ ವ್ಯವಹಾರಕ್ಕೂ ಪ್ರವೃತ್ತಿ ಮಲ್ಪಡುವ ಚಿತ್ನ ಉದ್ದೇಶಗಳು ಪ್ರವೃತ್ತಿ ಮಾಡ್ತಂದು ದೇವರು ಇನ್ನಿತ ಶುಭ ಮುಹೂರ್ತಗಳು ತಲಪಾಡದಪ್ಪನ ಸನ್ನಿಧಾನಗಳು ಪ್ರಾರ್ಥನೆ ಮಾಡ್ತಂದು ಆಕಲ ವ್ಯವಹಾರಕ್ಕೂ ಪ್ರವೃತ್ತಿ ಮಾಡ್ತಾಡಿಗೆ ಆ ದೇಶವತ್ನ ದೋಷಲ ಆ ಮಲ್ಲ ರೋಗಲ ದೂರ ಆಗೋದು ಇತ್ತಿಗೆ ಅಕಲ ಇಂಚಿನ ವ್ಯವಹಾರಕ್ಕೂ ಪ್ರವೃತ್ತಿ ಮಾಡ್ತಿದ್ದಾರೆ 2-3 ಜನ ಸೇರಿದು ಆ ವ್ಯವಹಾರಕ್ಕೆ ಪ್ರವೃತ್ತಿ ಮಾಡ್ತಿದ್ದಾರೆ ಅಕಲಿಗೆಲ್ಲ ಐಕ್ಯಮತ್ಯನ ದೇವರ ನನಗೆ ಇದ್ದು ಆ ಅಕಲು ಇನ್ನಿರ್ದಿ ಆ ಮಲ್ಪಂಚಿತ ವ್ಯವಹಾರಗಳು ಅಕಲಿನ ಇಷ್ಟಾರ್ಥ ಸಿದ್ಧಿನಿ ಅಂಚನೆ ಇವರು ತಲಪಾಡದಪ್ಪನ ಸನ್ನಿಧಾನಡು ಪ್ರಾರ್ಥನೆ ಮಾಡ್ತಂದ ಆ ವ್ಯವಹಾರಕ್ಕೆ ಪ್ರವೃತ್ತಿ ಮಾಡ್ತದ ಅಂಚೆಡ್ದ ಅವರ ಆ ಮಂತ ರೋಗಗಳು ದೂರ ಆಗ್ತದೆ ಎಂಕಲಿಗೆಲ್ಲ ಆ ವ್ಯವಹಾರ ಶ್ರೇಯಸ್ಸಾದ ಮುಂಚಿನ ಪಾತ್ರನ ಬರ್ಪಣಂಚಿನ ಯೋಗನ ದೇವ ಪ್ರಸಾದ ರೂಪವಾದ ನಗಹಿಪ್ಲಿ ಲಗ್ನ ಸುಲಗ್ನ ಮಲ್ತುರ್ಲಿ ಬಣದಿ ದೇವತಾ ಸನ್ನಿಧಾನ ಪ್ರಾರ್ಥನೆ ಮಾಡ್ತಂದು ಆ ಕರ್ತವ್ಯಗಿಂತ ಪ್ರವೃತ್ತಿ ಮಾಡೋದು ದುರ್ಗಾಂ ಧ್ಯಾತೃಪಶ್ವರೀಂ ದುರ್ವಾದಲಶ್ಯಾಮಲಾಂ ಚಂದಾದ್ದೋಜ್ಜಲಶೇಖರಾಂತರಣಮಾಪೀತಮಾ ಸೋವಸಂ ಚಕ್ಕಂ ಶಂಕವಿಷಂ ಸುಧನುಚ್ಚ ದದತಿ ಮುಕುಧಂಡವಾನಾಂ ಶಿವಮಗ್ರೇವಾಭಯಕಾಮಧೆ ಸಕಟಬಂಧಾವಿಡಿತಂ ವಾನೇಹ ದುರ್ಗಾದೇವೀಂ ಮಹಾಪ್ರಾರಂಭಕಾಲೇ ಪ್ರಾರ್ಥನಾಂ ಸಮರ್ಪಯಾಮಿ ಯಾ ಪರಿರಾಬಲಾಪಾಯ ಸುಷ್ಣೀಹಿ ಬೃಹತ್ಪತಿ ಪ್ರಸೂತಾತ್ತಾನು ಕುಂಚನ್ ಎಟ್ಟೆ ಕೆಲಸ ಅನ್ನಾಗ ಪೂಂಜೆಯನ್ನು ಹಾಕಲಿ ಇಲ್ಲದಾಕಲಿ ಕಾರ್ಯಕ್ರಮ ತಲಪಾಡದ ಕಾರ್ಯಕ್ರಮ ಎಟ್ಟೆ ಕೆಲಸ ಅಷ್ಟು ಭಾಗ್ಯ ಅನ್ನಾಗ ಈ ಕಾರಣ ಒಂಜಿ ಮಲ್ಲ ದುರಂತ ಬತ್ತ ಹುಡುಕಲು ಆ ತಲಪಾಡದಪ್ಪನ ಸೇವೆ ಮಲ್ಪಡು ಅಂಚನೆ ದೇಶಗಳು ಮಂತ್ರಿ ರಾಜ್ಯಗಳ ಅಕಲದ ಸಹಕಾರ ಕೊಡುವಂಥ ದೇವರನ್ನ ಪ್ರೇರಣೆ ಪ್ರಕಾರವಾದಿ ನೀಡಿದೆ ತಲಪಾಡದಪ್ಪನ ಸನ್ನಿಧಾನ ಪ್ರಾರ್ಥನೆ ಮಾಡಿಕೊಂಡು ಆ ವ್ಯವಹಾರಕ್ಕೆ ಅಕಲು ಪ್ರವೃತ್ತಿ ಮಾತನಾಡಿ ಅಕಲ ವ್ಯವಹಾರ ಇಷ್ಟಾರ್ಥ ಸಿದ್ಧಿನ ಆ ದೇಶವತ್ನ ದುರಂತ ದೂರದರ್ಶನ ಯೋಗನೆ ದುರ್ಗಾ ದೇವ ಪ್ರಸಾದ ರೂಪವಾದ ನಗಹಿತ್ಕೊಲ್ಲೇಮನಿಲ್ಲ ದೇವರ ಪ್ರಾರ್ಥನೆ ವ್ಯವಹಾರ ಇಷ್ಟಾರ್ಥ ದೇವರ ಸ್ವಾಮಿ ದುರ್ಗಾ ದೇವರು ಪ್ರಸಾದ ರೂಪ ವ್ಯವಹಾರ ಮಾಡಿ ನಿಮಗೆ ಮೂವರೆಲ್ಲ ಐಕ್ಯಮತ್ಯನು ವ್ಯವಹಾರ ಇಷ್ಟಾರ್ಥ ದುರ್ಗಾ ದೇವರು ಪ್ರಸಾದ ಕೊರೋನಾ ಮಹಾಮಾರಿ ಜಗತ್ತಡೆ ನಾಶ ಆವಡು ದೇವಸ್ಥಾನಕ್ಕೆ ಬರೋಡಾಂಡಲ ಇತ್ತೆ ಶುದ್ಧತೆ ಬೋಡು ಸರ್ಕಾರದ ನಿಯಮಾವಳಿ ಪ್ರಕಾರ ಭಕ್ತರು ಸಾರ್ವಜನಿಕರು ಬರ್ಪನ ಜಾಗೆಗೆ ಮರ್ದು ಸಿಂಪರಣೆ ಮಲ್ತದ ಸ್ವಚ್ಛತೆ ಮಲ್ಪನ ಬೇರೆ ಅನಿವಾರ್ಯ ಇಂಚಿತಿ ಉದ್ಯಮನೆ ಶುರು ಮಲ್ತದ ತಲಪಾಡಿ ಅಪ್ಪನ ಸಾನ್ನಿಧ್ಯಡ್ ಸುರುತ ಸೇವೆಯನ್ನು ಉಚಿತವಾದ ಮಲ್ತೊಂದುಪ್ಪನ ಶಬರಿ ಪ್ರಾಡಕ್ಟ್ ಸಂಸ್ಥೆ 2 ರೀತಿಯ ಬುಲೆವಡ್ ಪಂಡದ ವೇದಮೂರ್ತಿ ಶ್ರೀ ಗಣೇಶ್ ಭಟ್ ಆಶೀರ್ವಚನದ ಪಾತ್ರ ಪಂಡಿರದು ತಲಪಾಡದಪ್ಪನ ಸನ್ನಿಧಾನಡು ಪ್ರಾರ್ಥನೆ ಮಾಡ್ತಂದು ಈ ವ್ಯವಸ್ಥೆಗೆ ನಮ್ಮ ಪ್ರವೃತ್ತಿ ಮಾಡ್ತದೆ ದಾಬನ್ನಾಗ ಇನಿಗಿಂಚ ಆ ಸರಕಾರದ ಆಜ್ಞೆನೆ ಪರಿಪಾಲನೆ ಮಾಡ್ತಂದು ಎಲ್ಲ ಅಂಜಿದ ಸೋಮವಾರದ ದಿನ ತಾನಿ ಆ ಭಕ್ತ ಜನಗಳಿಗೆ ದೇವರನ್ನ ದರ್ಶನ ಅವಕಾಶ ಕೂಡ ದುಂಬುತವಾದ ನಂಗೆ ಆ ಜಾಗನು ಶುದ್ಧ ಮಾಡ್ತಂದು ವೈರಾಣು ದೂರ ಮಲ್ಪರಿಗೋಸ್ಕರವಾದ ನಮ್ಮ ಮಂತ ಆ ಸೇನೆಯವರನ್ನ ಮುಖಾಂತರವಾದ ಪೂಂಜರನ್ನ ಒಟ್ಟಿಗೆ ಸೇರಿ 4 ಜನ ಸೇರಿದು ಈ ವ್ಯವಹಾರಕ್ಕೂ
ಪ್ರವೃತ್ತಿ ಮಾಡಿದ್ದೀರಿ ಅಪನಗ ವ್ಯವಹಾರನೇ ಎತ್ತಿ ಐತೊಟ್ಟಿಗೆ ದೇವರನ್ನ ಸೇವೆಯಲ್ಲಿ ಆಡುವಂಥ ಉದ್ದೇಶವಾದಿ ತಲಪಾಡು ದೇವರನ್ನ ಸನ್ನಿಧಾನಡು ಆ ವ್ಯವಹಾರಗೂ ದೇವರನ್ನ ಸೇವೆ ಮಾಡ್ತದೆ ಪ್ರವೃತ್ತಿ ಮಾಡಿಕೊಡುವ ಉದ್ದೇಶವಾದಿನಿ ಆ ದೇವರನ್ನ ಸನ್ನಿಧಾನಡು ಪ್ರವೃತ್ತಿ ಮಾಡ್ತೊಂದಿಲ್ಲ ದೇವರ ವ್ಯವಹಾರಗೂ ಸುಮುಹೂರ್ತ ಮಾಡ್ತು ಕೊರಡು ಎತ್ತಿಗೆ ಆ ತಲಪಾಡದಪ್ಪನ ಸನ್ನಿಧಾನಡು ವ್ಯವಹಾರ ಪ್ರಾರಂಭ ಮಾಡ್ತಿದ್ದ ಅವರ ಆ ಕೊರೋನಾ ಬಂದು ಮಲ್ಲ ಮಹಾರೋಗ ನಮ್ಮ ದೇಶ ಬುದ್ದು ಪೋವಡಿ ಗ್ರಾಮ ರಾಜ್ಯಕ್ಕೂ ಶ್ರೇಯಸ್ಸಾಬಡು ಅಕ್ಕಲ ವ್ಯವಹಾರಗಳ ತಲಪಾಡದಪ್ಪನ ಅನುಗ್ರಹ ಸದಾ ಇಪ್ಪಡವನಿಂಗುಲ್ಲ ಆ ತಲಪಾಡದಪ್ಪನ ಸನ್ನಿಧಾನಡು ಪ್ರಾರ್ಥನೆ ಮಾಡ್ತುಂಡು ಕೊರೋನಾ ಪನ್ಪಿನ ಕಣ್ಣು ತೋಜಂದಿನ ವೈರಾಣು ಇನಿ ಇಡೀ ಜಗತ್ತನ್ನೇ ಲಾಕ್ಡೌನ್ ಮಲ್ಪನ ಸ್ಥಿತಿಗೆ ಎತ್ತದಂಡು ದೇವಸ್ಥಾನಗಳ ಬರಿಯರೆ ಆವಂದಿನ ಸ್ಥಿತಿ ಅಂಚಾದ ಸರ್ಕಾರದ ನಿಯಮ ಪ್ರಕಾರ ಶ್ರದ್ಧಾ ಕೇಂದ್ರಗಳು ಸಾರ್ವಜನಿಕ ಜಾಗೆಲೆಡು ಮರ್ದು ಸಿಂಪರಣೆ ಮಲ್ತದ ರೋಗಾಣು ಮುಕ್ತ ಮಲ್ಪನವು ಕಡ್ಡಾಯವಾದುಂಡು ಅಂಚಾದ ಅವಿಕ ಪೂರಕವಾಯಿನ ಸ್ಯಾನಿಟರೈಸಿಂಗ್ ಉದ್ಯಮನು 4 ಜನ ಸೇರ್ದು ಸುರು ಮಲ್ತದ ಇನ್ನಿತ ಸುರುತ ಸೇವೆನು ತಲಪಾಡಿ ಅಪ್ಪಿನ ಸಾನ್ನಿಧ್ಯಡು ಸೇವಾರೂಪವಾದ ಮಲ್ತೊಂದುಲ್ಲ ದಕ್ಷಿಣ ಕನ್ನಡ ಜಿಲ್ಲೆಡೆ ತಲಪಾಡಿ ದೇವಸ್ಥಾನಡು ಸುರುಕಾದ ಮರ್ದು ಸಿಂಪರಣೆ ಆವೊಂದುಂಡು ಪಂಡದ ಬಿಜೆಪಿ ವಕ್ತಾರರು ಶಬರಿ ಪ್ರಾಡಕ್ಟ್ಸ್ ದ ಪಾಲುದಾರರು ಶ್ರೀ ಜಗದೀಶ್ ಶೇನವ ತಿಳಿಪಾಯರು. ನಮಗೆ ನಾವು ಹಿಂದಿನ ಒಂದು ಎಲ್ಲ ಮಾತುಗಳಲ್ಲಿ ಕೇಳಿದ್ದೇವೆ, ಕಣ್ಣಿಗೆ ಕಾಣದ ಶಕ್ತಿ ಒಂದು ಈ ದೇಶವನ್ನು ಪ್ರಪಂಚವನ್ನು ನಿಯಂತ್ರಿಸುತ್ತದೆ ಅಂತ. ಇದು ಸತ್ಯ ಅಂತಾಯಿತು. ಕಣ್ಣಿಗೆ ಕಾಣದ ಕ್ರಿಮಿಯೊಂದು ಇಡೀ ಪ್ರಪಂಚವನ್ನು ಲಾಕ್ಡೌನ್ ಮಾಡಿತಂದರೆ ಇದೊಂದು ಅತ್ಯಂತ ವಿಚಿತ್ರ ಸಂಗತಿ. ನಾವು ಕಷ್ಟಕ್ಕೆ ಮೊರೆ ಹೋಗೋ ದೇವರನ್ನೇ ಲಾಕ್ಡೌನ್ ಮಾಡಿದಂಥ ಒಂದು ಕ್ರಿಮಿ ಇದು ಅಂತ. ಅಷ್ಟೆಲ್ಲ ಆಗಿದ್ದರೂ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಒಂದು ಅದ್ಭುತ ಸಾಧನೆಯನ್ನು ಮಾಡಿದೆ. 138 ಕೋಟಿ ಜನರಲ್ಲಿ ಈಗ ಮರಣ ಹೊಂದಿದವರ ಸಂಖ್ಯೆ ಕೇವಲ 5,000. ಇದು ಭಾರಿ ದೊಡ್ಡ ಒಂದು ಸಾಧನೆ ಅಂತ ಹೇಳ್ಬೋದು. ಆ ಸಾಧನೆಗಳಲ್ಲಿ ನಮ್ಮದು ಕೂಡ ಪಾಲು ಇರಬೇಕು ಅಂತ ನಮ್ಮದೊಂದು ಭಾವನೆ. ಈಗ ಲಾಕ್ಡೌನ್ ಹಂತ ಹಂತವಾಗಿ ಓಪನ್ ಆಗುವಾಗ ಈ 8 ತಾರೀಕಿಗೆ ಧಾರ್ಮಿಕ ಕ್ಷೇತ್ರಗಳು ಕೂಡ ತೆರೆಯುವಂಥ ಒಂದು ಪರಿಸ್ಥಿತಿ. ಆಗ ಸರ್ಕಾರದ ನಿಯಮ ಪ್ರಕಾರ ಎಲ್ಲ ದೇವಸ್ಥಾನಗಳು ಧಾರ್ಮಿಕ ಕ್ಷೇತ್ರಗಳು ಸ್ಯಾನಿಟೈಸರ್ಗಾಗಿ ಕ್ಲೀನ್ ಆಗಬೇಕು ಅಂತ. ಅದರಲ್ಲಿ ಒಂದು ಉದ್ಯಮ ಉದ್ಯಮ ಅಂದರೆ ನಮ್ಮದು ಕೇವಲ ಲಾಭದಾಯಕ ಉದ್ಯಮ ಅಂತ ನಾವು ಹೇಳೋದಿಲ್ಲ. ಸ್ವಂತಕ್ಕೆ ಸ್ವಲ್ಪ ರಾಷ್ಟ್ರಕ್ಕೆ ಸರ್ವಸ್ವ ಎನ್ನುವ ವಿಶ್ವಾಸವನ್ನು ಎನ್ನುವ ನಾಣ್ಣುಡಿಯಲ್ಲಿ ಕೆಲಸ ಮಾಡಿದವರು ನಾವೆಲ್ಲ. ಆದ್ದರಿಂದ ಖಂಡಿತವಾಗಿ ವ್ಯವಹಾರ ಅಂದರೆ ಸ್ವಲ್ಪ ಲಾಭ ಇರಬೇಕು, ಆದರೆ ಅದಕ್ಕಿಂತ ಹೆಚ್ಚು ಭಕ್ತ ಜನರಿಗೆ ಮತ್ತು ಈ ದೇಶಕ್ಕೆ ಲಾಭ ಆಗಬೇಕು ಎನ್ನುವ ಉದ್ದೇಶದಿಂದ ನಾವೆಲ್ಲ ಸೇರಿದೊಂದು ಉದ್ಯಮವನ್ನು ಆರಂಭಿಸಿದ್ದೇವೆ. ದುರ್ಗಾ ಪರಮೇಶ್ವರಿ ಅಮ್ಮನವರ ಈ ಒಂದು ಸನ್ನಿಧಾನದಲ್ಲಿ ಇದನ್ನು ಆರಂಭಿಸಿದ್ದೇವೆ. ದುರ್ಗಾ ಪರಮೇಶ್ವರ ಅಮ್ಮನವರ ಒಂದು ಆಶೀರ್ವಾದ ನಮಗಿರಲಿ, ತಮ್ಮೆಲ್ಲರ ಆಶೀರ್ವಾದ ತಮಗಿರಲಿ, ನಮಗಿರಲಿ. ಈ ಉದ್ಯಮ ತಮ್ಮೆಲ್ಲರ ಆಶೀರ್ವಾದ ಉತ್ತಮವಾಗಿ ಬೆಳೆಯಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ. ತಲಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀ ಸುರೇಶ್ ಆಳ್ವ ಶಾಂತಿಗುತ್ತು ಪಾತಿರಂದು ಇನಿ ಸ್ಯಾನಿಟರೈಸಿಂಗ್ ಮಸ್ತ್ ಅಗತ್ಯ. ತಲಪಾಡಿ ಕ್ಷೇತ್ರದ ಶುರುವಾಯಿನ ಈ ಸೇವೆ ಉದ್ಯಮವಾದ ಯಶಸ್ವಿಯಾವಡು ಪಂಡದ ಶುಭ ಹಾರೈಸಿರು. ವಿಶ್ವಕ್ಕೆ ಒಂದು ಮಾರಕವಾಗಿ ಬಂದಿರುವ ಈ ಕೋವಿಡ್-19 ಇದರ ಬಗ್ಗೆ ದೇವರಿಗೆ ಯಾವಾಗ ತಡೆಯನ್ನು ಉಂಟು ಮಾಡಿತ್ತು ಅಂತಂತ ಈ ಸಂದರ್ಭದಲ್ಲಿ ಮೋದಿಜಿಯವರ ಆತ್ಮನಿರ್ಭರ್ ಭಾರತ ಇದನ್ನೇ ಉದ್ದೇಶವಾಗಿ ಇಟ್ಕೊಂಡು ಸ್ಥಳೀಯ ಯುವಕರು ಸುಧಾಕರ್ ಪೂಂಜೆ ಇರ್ಬೋದು, ಶೆನವರ್ ಇರ್ಬೋದು, ಶಬರಿ ಕಟ್ಟಡ ಮಾಲಕ ಇರ್ಬೋದು, ಅಜಿತ್ ಶೆಟ್ಟಿ ಇರ್ಬೋದು, ಅವರ ನೇತೃತ್ವದಲ್ಲಿ ಮೋದಿಜಿಯವರ ಈ ಗ್ರಾಮಾಂತರದಲ್ಲಿ ಯಾರಿಂದಲೂ ತರಿಸದೆ ದೇಶದಲ್ಲಿ ಸ್ಥಳೀಯವಾಗಿ ಈ ಸ್ಯಾನಿಟೈಸರ್ನ ಉತ್ಪಾದನೆ ಮಾಡಿ ಗ್ರಾಮ ಉದ್ಯೋಗ ಕೊಡುವುದು, ಇದರಿಂದ ದೇಶದ ಉದ್ಯೋಗದಲ್ಲಿ ಸಾರ್ವಜನಿಕ ಕೆಲಸ ಒದಗಿಸುವುದು, ಇದೆಲ್ಲ ಉತ್ತಮವಾದ ಕೆಲಸ. ಅದರಿಂದೊಟ್ಟಿಗೆ ಪ್ರಾರಂಭವಾಗಿ ದೇವರ ದುರ್ಗಾ ಪರಮೇಶ್ವರಿ ಅಮ್ಮನವರ ಕ್ಷೇತ್ರದಿಂದ ಈ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ಯಶಸ್ವಿಯಾಗಲಿ ಎಂದು ಹಾರೈಸುತ್ತಾ ಉದ್ಯಮವು ಬೆಲೆಯಲ್ಲಿ ದೇಶದ ಆರ್ಥಿಕತೆಯಲ್ಲಿ ಇವರು ಕೂಡ ಒಂದು ಪಾಲನ್ನು ಕೊಡಲಿ ಅಂತ ಹೇಳುತ್ತಾ ಇವರಿಗೆ ಶುಭವಾಗಲಿ ಅಂತ ಹೇಳ್ತಾರೆ. ಕೊರೋನಾದಂಚಿನ ವೈರಾಣುಲೆನು ನಾಶ ಮಾರ್ಪನ ಮರ್ದು ಸಿಂಪರಣೆದ ಉದ್ಯಮಗು 4 ಜನ ಸೇರ್ದು ಪಿದರ್ದ ಕೊರೋನಾ ಮಾತ್ರ ಅತ್ತು ಓವೇ ವೈರಾಣುಲ ನಾಶ ಆಪಿಂಚಿನ ಮರ್ದನು ವಿಶೇಷ ತಂತ್ರಜ್ಞಾನದ ಯಂತ್ರದ ಮೂಲಕ ಸಿಂಪರಣೆ ಮಲ್ತದ ಸಾರ್ವಜನಿಕ ಜಾಗೆಲು ದೇವಸ್ಥಾನಲೆನು ರೋಗಾಣು ಮುಕ್ತ ಮಲ್ಪನ ಈ ಬೇಲೆ ಇನಿ ತಲಪಾಡಿ ಕ್ಷೇತ್ರದ್ದು ಶುರುವಾವುದುಂಡು. ಇದಕ್ಕೆ ಮಾತಿರಲ ಪ್ರೋತ್ಸಾಹ ಬೋರ್ಡು ಪಣದು ಶ್ರೀ ಶಬರಿ ಪ್ರಾಡಕ್ಟ್ ದ ಪಾಲುದಾರರು ಶಬರಿ ಕ್ಯಾಟರರ್ಸ್ ಮಾಲಕರು ಶ್ರೀ ರಾಜ್ಯಶೆಟ್ಟಿ ಶಬರಿ ತೆರಿಪಾಯರು. ತಲಪಾಡಿ ದುರ್ಗಾ ಪರಮೇಶ್ವರಿ ದೇವರ ಆಶೀರ್ವಾದವನ್ನು ಪಡೆಯುತ್ತಾ ನಾವು ಶ್ರೀ ಶಬರಿ ಪ್ರಾಡಕ್ಟ್ ಅಂತ ಸರ್ಕಾರದ ಆದೇಶ ಇದೆ. ಇನ್ನು 8ನೇ ತಾರೀಕಿಗೆ ಎಲ್ಲ ದೇವಾಲಯಗಳು ಪ್ರಾರಂಭವಾಗುವುದಕ್ಕಿಂತ ಮೊದಲು ಸ್ಯಾನಿಟೈಸರನ್ನು ಅಳವಡಿಸಿ ಅಲ್ಲಿ ಶುಚಿತ್ವವನ್ನು ಕಾಪಾಡಬೇಕಂತ ಸರ್ಕಾರದ ಆದೇಶ ಇದೆ. ಆ ಆದೇಶದಂತೆ ನಾವು ಒಂದು ಲಿಕ್ವಿಡ್ ಅಂದರೆ
ಸ್ಯಾನಿಟೈಸರ್ ಈಗ ಎಲ್ಲ ಕಡೆ ಇದೆ, ಅದರೊಂದು ವಿಶೇಷತೆಯಾದಂಥ ಸ್ಯಾನಿಟೈಸರನ್ನು ನಾವು ಇಲ್ಲಿ ಪ್ರಸ್ತುತಪಡಿಸಿದ್ದೆ. ಯಾಕಂತ ಹೇಳಿದರೆ ಬರೀ ಕೊರೋನಾ ಅಂತಲ್ಲ, ಯಾವುದೇ ಈಗ ಒಂದು ಕಾರಲ್ಲಿ ಇರತಕ್ಕಂಥ AC ಎಂದರಾಗಿ ವೈರಾಣು ಬರ್ಬೋದು ಅಥವಾ ಕ್ರಿಮಿಕೀಟಗಳು, ಇದೆಲ್ಲವನ್ನೂ ನಾಶಪಡಿಸುವಂಥ ಒಂದು ವಿಶೇಷವಾದಂಥ ಲಿಕ್ವಿಡ್ ಇದೆ ಹಾಗೂ ವಿಶೇಷ ತಂತ್ರಜ್ಞಾನದಂಥ ಮಿಷನರಿಗಳಿದೆ. ಅದನ್ನು ಎಲ್ಲ ಕಡೆ ನಾವು ಈಗ ಇಡೀ ಪ್ರಪಂಚವೇ ಈ ಕೊರೋನಾದಿಂದ ತತ್ತರಿಸುವಂಥ ಸಂದರ್ಭದಲ್ಲಿ ಇನ್ನೂ ಯಾವುದೇ ಲಾಕ್ಡೌನ್ ಅಂತ ಕೆಲವು ನಿರ್ಧಾರಗಳನ್ನು ಸರ್ಕಾರ ಘೋಷಿಸಿದರೂ ಭಕ್ತರ ಆಗಮನದಿಂದ ದೇವರ ದರ್ಶನ ಮಾಡುವುದರಿಂದ 100ಕ್ಕೆ 100 ಈ ಕೊರೋನಾ ಎಂಬ ವೈರಸ್ಸು ಇದು ದೇಶವನ್ನೇ ಬಿಟ್ಟು ಹೋಗ್ತಾ ಇದೆ. ಇನ್ನು ಉಳಿದಿರತಕ್ಕಂಥ ಒಂದೇ ಮಾರ್ಗ ಅಂತ ಹೇಳಿದರೆ ಭಕ್ತರು ದೇವರ ದರ್ಶನವನ್ನು ಪಡೆದು ದೇವರ ಆಶೀರ್ವಾದವನ್ನು ಪಡೆದ ತಕ್ಷಣ ಈ ಕೊರೋನಾ ಎಂಬುದು ಇಡೀ ದೇಶದಿಂದ ಹೋಗ್ತಾ ಇದೆ. ಅದಕ್ಕಾಗಿ ನಾವು 4 ಪಾಲುದಾರರಾಗಿ ಈ ಒಂದು ಉದ್ದಿಮೆಯನ್ನು ನಾವು ಪ್ರಾರಂಭಿಸಿದ್ದೇವೆ. ಇದಕ್ಕೆ ಎಲ್ಲ ದೇವರುಗಳ ಆಶೀರ್ವಾದವನ್ನು ಪಡೆಯುತ್ತಾ ಸರ್ಕಾರದ ಏನು ಆದೇಶ ಇದೆ ಅದನ್ನು ಪಾಲನೆ ಮಾಡುತ್ತಾ ಈ ಕಾರ್ಯಕ್ರಮವನ್ನು ನಾವು ಇವತ್ತಿನ ದಿನದಿಂದ ಇಲ್ಲಿ ಪ್ರಾರಂಭಿಸ್ತಾ ಇದ್ದೇವೆ. ಸಾಂತ್ಯಗಡದ ಗುತ್ತದ ಗಡಿಕಾರ್ಯರು ಶ್ರೀ ರಘುನಾಥ್ ಶೆಟ್ಟಿ ಸಾಂತ್ಯಗಡದ ಗುತ್ತು, ಸಾಂತ್ಯಗುತ್ತು ಶ್ರೀ ಶಿವರಾಮ್ ಶೆಟ್ಟಿ, ಶ್ರೀ ಜನಾರ್ದನ್ ಶೆಟ್ಟಿ ಸಾಂತ್ಯಗಡದ ಗುತ್ತು, ಶ್ರೀ ಸತೀಶ್ ಶೆಟ್ಟಿ ನೆತ್ತಿಲ ಬಾಳಿಕೆ ಬೊಕ್ಕ ದೇವಸ್ಥಾನದ ಅರ್ಚಕ ಬಳಗ ಊರ್ದ ಪ್ರಮುಖರು ಈ ಪೊರ್ತುರೋಟುಗೆ ಇದ್ದರು. ಶಬರಿ ಪ್ರಾಡಕ್ಟ್ದ ಪಾಲುದಾರರು ಶ್ರೀ ಅಜಿತ್ ಶೆಟ್ಟಿ ಬೊಕ್ಕ ಸುಧಾಕರ್ ಪೂಂಜ ಮುತಾಲಿಕೆಡಿದ್ದರು. ಶ್ರೀ ವಿದ್ಯಾಧರ್ ಶೆಟ್ಟಿ ಪೊಸಕುರಲ್ ಎತ್ಕೊಂದು ನಿರೂಪಣೆ ಮಂತದ ಶಬರಿ ಪ್ರಾಡಕ್ಟ್ದ ಉದಿಪನ ಬೊಕ್ಕ ತಲಪಾಡಿ ಕ್ಷೇತ್ರದ ಸುರುತ ಉಚಿತ ಸೇವೆದ ಬಗೆಟ್ ಪ್ರಾಸ್ತಾವಿಕವಾದ ಪಾತಿರೇರು. ಇನಿ ಕೊರೋನಾ ಒಂಜಿ ವಾರೀತಿದ ಸಂಕಷ್ಟವನ್ನು ಕಂತು ಬಾಡದನ್ನು ಬಣ್ಣದ ಮಾತನಾಗಲು ಗೊತ್ತುಂಡು. ಮಹಾಮಾರಿಯಾದ ಇಡೀ ಜಗತ್ತಿನ ಕಾಡೊಂದುಂಡು. ಅಂಚಾದ ಈ ಸಂದರ್ಭದ ಕೊರೋನಾವನ್ನು ಎದುರಿಸಾರ ಬೇತೆ ಬೇತೆ ರೀತಿಯ ಕಾರ್ಯಕ್ರಮಗಳನ್ನು ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಮಂದೊಂದಿಲ್ಲ. ಐಟೊಂಜಿ ಲಾಕ್ಡೌನ್ ನಮ್ಮ ಇನಿ ಮುಟ್ಟ ಕೇನಂದಿನಂಚಿನ ತೂವಂದಿನಂಚಿನ ಒಂಜಿ ಲಾಕ್ಡೌನ್ ನಮ್ಮ ದೇಶ ವ್ಯಾಪಿಡುತ್ತೀಯ ಜನಕ್ಕಲು ಇಲ್ಲಡೆ ಕುಲೋಡಾಯಿನಂಚಿನ ಒಂಜಿ ಅನಿವಾರ್ಯ ಪರಿಸ್ಥಿತಿ ಬತ್ತದು ನಂಗೆ ಎತ್ತದು. ನಮಗೆ ಒವೇ ಬೇಲೆಗಳ ಪೋಯರಜ್ಜಿ ಓಡೆ ಮುಟ್ಟ ಬಂದು ನಮ್ಮ ದೇವಸ್ಥಾನ ಶ್ರದ್ಧಾ ಕೇಂದ್ರಗಳ ಏರ್ಲ ಪೋಯರಜ್ಜಿ ಇಂದು ಪನ್ಪನಾಡೆ ಮುಟ್ಟ ಆತನು. ಹಿಂದಕ್ಕೆ ಈತ ಕೊರೋನಾದ ಬಗ್ಗೆ ಮಾತ್ರೆಗಳು ಗೊತ್ತು, నేను ಎದುರಿಸೋನ ಬಗ್ಗೆ ಗೊತ್ತು ಅಣ್ಣ. ಈತ ನನ್ನ ದೇವಸ್ಥಾನಗಳು ಶ್ರದ್ಧಾ ಕೇಂದ್ರಗಳು ಓಪನ್ ಆಪನಂಚಿನ ದಿನಾಂಕ ಸರ್ಕಾರ ನಿಗದಿ ಬಂತದಲ್ಲಿ 8 ತಾರೀಕು ಬೊಕ್ಕ. ಈ 8 ತಾರೀಕು ಬೊಕ್ಕ ನಿಗದಿ ಬಂತಿನ ದಿನಾಂಕದ ಬೊಕ್ಕ ದೇವಸ್ಥಾನಕ್ಕೂ ಬರೇ ರೈತನಲ್ಲ ಐಟಂತ ನಿರ್ಬಂಧಲೇನು ಪಾಡ್ದಿರ ಭಕ್ತರಿಗೆ ಅಂತ ನಿರ್ಬಂಧಲುಂಡು. ದೇವಸ್ಥಾನದ ಅರ್ಚಕ ಬಳಗದಕ್ಕೂ ಆಡಳಿತ ಸಮಿತಿದಕ್ಕೂ ಈ ನಿರ್ಬಂಧಲೇನು ಜನಕ್ಲೆಗೆ ಒಂಜಿ ಕಡಾಖಂಡಿತವಾದ ಮನ್ಪಡಾತಂದು ದಯಪಟ್ಟ ಸ್ವಚ್ಛತೆದ ನಿಯಮಲು ಮಾಸ್ಕ್ ಪಾಡೊಂದು ಬರಡು, ಸಾಮಾಜಿಕ ಅಂತರನು ಇತ್ತೊಂದು ದೇವಸ್ಥಾನಕ್ಕೂ ಪ್ರವೇಶ ಮನ್ಪಡು, ದೇವಸ್ಥಾನಕ್ಕೂ ಬತ್ತನೆಲ್ಲ ಕೈ ಮುಗಿದು ದರ್ಶನಕ್ಕೂ ಮಾತ್ರ ಅವಕಾಶ, ತೀರ್ಥ ಪ್ರಸಾದ ಇಂಚಿತ್ತಿನ ಪೂರ ಒಂಜಿ ಆತ ನಿಯಮಗಳು ಒಂದು ದಯಪಂಡ ಕೊರೋನಾದಂಚಿನ ಒಂಜಿ ಆ ಒಂಜಿ ವೈರಾಣುನು ಎದುರು ಸೇರೆ ಬಡಾದು ಸರ್ಕಾರ ನಂಗೆ ಮಂತಿನಂಚಿನ ರೂಪುರೇಷೆ ಐನ ಪಾಲನೆ ಮಂತಂದು ನಮ್ಮ ದೇವಸ್ಥಾನಕ್ಕೂ ಬರಡು ಅಥವಾ ಒವೇ ಕಡೆಗೆ ಪೋಯರತ್ತನಲ್ಲ ಈ ಮಾತ ನಿಯಮಗಳು ಪಾಲನೆ ಅವರು ನೆತ್ತ ಒಟ್ಟೊಟ್ಟಿಗೆ ಉಡೊಂಜಿ ನಿಯಮಲೇನು ದೇವಸ್ಥಾನಲೆಗೆ ಬಾಕಿ ಕಡೆಗಳಿಗೆ ಪೂರ ಸರ್ಕಾರ ಅನುಷ್ಠಾನಕ್ಕನೆ ದಾದ ಬಂಡ ಅವಳು ಸ್ವಚ್ಛತೆ ಸ್ಯಾನಿಟೈಸರೇಷನ್ ಪಂಡ ಸ್ವಚ್ಛತೆಯ ನಿಯಮಾವಳಿ ಪ್ರಕಾರ ಒವೇ ಜಾಗೆ ಒಪ್ಪಾಡು ಸಾರ್ವಜನಿಕರು ಬರ್ಕೊಂಡಂಚಿನ ಜಾಗೆಲೇನು ಶುದ್ಧತೆ ಮಂತೊಂದು ಅಕ್ಲೆಗೆ ಆ ಸ್ವಚ್ಛತೆದ ಅಡಿಟ್ ಬರ್ಕೊಂಡಂಚಿನ ಭಕ್ತರಿಗೆ ಅವಡು ಬರ್ಕೊಂಡಂಚಿನ ಬೇತೆ ಕಡೆಗೆ ಬರ್ಕೊಂಡ ಗ್ರಾಹಕರಿಗೆ ಬರಲಿ ಅವಕಾಶ ಕೊರಡುದು ಐಕೆ ಪೂರ ಸಿದ್ಧತೆ ಅದು ಒಂಜಿ ಉದ್ಯಮನ ಈತ 4 ಜನ ಪಾಲ್ದಾರರು ಸೇರೊಂದು ಶುರು ಮಾಡ್ತಿದ್ದೇವೆ. ಐಟು ನಮ್ಮ ಕೈತಲ್ದಾರಲ ಮುಲ್ಪದಾರಲ ಉಳ್ಳೇರು ಒಟ್ಟಿಗೆ ಅದು ಜಗದೀಶ್ ಶೇಣವೇರು ನಮ್ಮ BJP ವಕ್ತಾರರಾದ ವಿಶ್ವ ಹಿಂದೂ ಪರಿಷತ್ತದ ವಿಭಾಗ ಪ್ರಮುಖರಾದ ನಮ್ಮ ಅರೆಂತು ಇನ್ನಾರು ಬೇತೆ ಬೇತೆ ಹಂತೊಡು ಇನ್ನು ಮಂತೊಂದಿತ್ತೆ BJPದ ಜಿಲ್ಲಾ ವಕ್ತಾರರಾದ ಸೇವೆ ಸಂದ ಒಂದುಲ್ಲೇರು ವಕೀಲರಾದ ಪುಗಡ್ತೆ ಪಡೆಯಿನಾರು ಐತೊಟ್ಟಿಗೆ ನಮ್ಮ ರಾಜೇಶ್ ಶೆಟ್ಟಿ ಶಬರಿ ಕ್ಯಾಟ್ರಿಂಗ್ದಾರು ಶಬರಿ ಕ್ಯಾಟರ್ದ ಮೂಲಕ ಮಾತ್ರೆಗಳ ಪರಿಚಿತರ ಐತೊಟ್ಟಿಗೆ ಚೋಟಮಂಗಳೂರು ಲಯನ್ಸ್ ಕ್ಲಬ್ಗಳ ಸದಸ್ಯರಾದ ಐತ ಅಧ್ಯಕ್ಷರಾದ ವಲಯದ ಒಂಜಿ ಪ್ರಮುಖರಾದ ಇಂಚ ಬೇತೆ ಬೇತೆ ಹಂತೋಡು ಕೆಲಸ ಮಂತಿನಾರು ಆರ್ಲ ನೆಟ್ ಪಾಲುದಾರರಾದುಲ್ಲೇರು ಅಂಚನೆ ಉದ್ಯಮಿಯಾದ ಅಜಿತ್ ಶೆಟ್ರು ಬೊಕ್ಕ ಸುಧಾಕರ್ ಪುಂಜೇರು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಿನಾರಂದೇ ಪಣಲಿ ಮುಲ್ತ ಕೈತಲ್ದಾರು ಮುಲ್ತ ಮಾತ್ರೆಗಳ ಗೊತ್ತಿತ್ತಿನಾರು ಇಂಚ 4 ಜನ ಸೇರೊಂದು ಈ ಸರ್ಕಾರದ ಹೊಸ ನಿಯಮಲುಂಡ ಐನು ಪೂರೈಕೆ ಮನ್ಪುನಂಚಿನ ಐಕ್ ಅನುಗುಣವಾಯಿನಂಚಿನ ಒಂಜಿ ಉದ್ಯಮನು ಶುರು ಮಂತೊಂದುಲ್ಲೇರು ಮಾತ ಕ್ಷೇತ್ರಲೇನು ಮಾತ ಜಾಗೆಲೇನು ಸ್ವಚ್ಛತೆ ಮನ್ಪುನಂಚಿನ ಪಂಡ
ಐಟ್ ಕೇವಲ ಕೊರೋನಾ ವೈರಸ್ ವಿನತ್ತು ಒವ್ವೇ ರೀತಿಯ ವೈರಾಣು ಇತ್ತನಲ್ಲ ನಾಶ ಆಪುನಂಚಿನ ಮರ್ದನು ಆ ಜಾಗೆಗೆ ಸಿಂಪರಣೆ ಮನ್ಪುನಂಚಿನ ಕೆಲಸ ಅಕಲ ಉದ್ಯಮ ಆಗುತ್ತೆ. ಇಂದು ಸರ್ಕಾರಕ್ಕೂ ಪೂರಕವಾಗಿನಂಚಿನ ಒಂದು ಉದ್ಯಮ ಇಂದೇನು ಈ 4 ಜನ ಸೇರಿದು ಶುರು ಮಂತಂದುಳ್ಳೇರು ಐನು ಶುರು ಮನ್ಪಣಗಾಕ್ಲಿಗೆ ಆಲೋಚನೆಗೆ ಹೊಳೆಯಿನಿ ಇಂಚಿನ ಬಂಡ ನಮ್ಮ ತಲಪಾಡಿ ಪಂಡ ಈ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಅಪ್ಪೆನ ಕ್ಷೇತ್ರ ಕರ್ನಾಟಕ ಕೇರಳ ಗಡಿಭಾಗೋಡು ಪುರಾಣ ಪ್ರಸಿದ್ಧದ ಹಿನ್ನೆಲೆಯನ್ನು ಪಡೆಯಿನಂಚಿನ ಇತಿಹಾಸ ಪ್ರಸಿದ್ಧಿಯನ್ನು ಪಡೆಯಿನಂಚಿನ ಒಂದು ಕ್ಷೇತ್ರ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಸಾನ್ನಿಧ್ಯೋಡು ಈ ಅಪ್ಪೆನ ಒಂದು ಸೇವೆ ಮಂತದು. ಸಾಂಕೇತಿಕ ಉದಿಪನ ಲೇಸಿರಿದು ಬೊಕ್ಕ ದೇವಸ್ಥಾನಡು ಮರ್ದು ಸಿಂಪರಣೆ ನಡಪಾಯಿರು.